ಸೌದಿ ದೊರೆ ಮತ್ತು ಧರ್ಮದ ಅವಹೇಳನ ಪ್ರಕರಣದಲ್ಲಿ ಜೈಲು ಸೇರಿದ್ದ ಉಡುಪಿ ಕುಂದಾಪುರ ಕೋಟ ನಿವಾಸಿ ಹರೀಶ್ ಬಂಗೇರ ಇಂದು ಹುಟ್ಟೂರಿಗೆ ಮರಳಿದ್ದು ತಮ್ಮ ಬಂಧು ಮಿತ್ರರೊಂದಿಗೆ ಪಾದಯಾತ್ರೆಯ ಮೂಲಕ ಆನೆಗುಡ್ಡೆ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಕೆ ಮಾಡಿದರು. ಇನ್ನು ಮೂಡಬಿದ್ರೆ ಮೂಲದ ಮುಸ್ಲಿಂ ಸಹೋದರರ ಕೃತ್ಯದಿಂದ ಹರೀಶ್ ಬಂಗೇರ ಅವರು ಜೈಲನ್ನು ಸೇರಿದರು. ನಕಲಿ ಫೇಸ್ಬುಕ್ ಖಾತೆಯ ಕುರಿತು ಉಡುಪಿಯ ಸೆನ್ ಠಾಣೆಯಲ್ಲಿ ಮನೆಯವರು ದೂರನ್ನು ದಾಖಲು ಮಾಡಿದರು. ಬಳಿಕ ತನಿಖೆ ನಡೆಸಿದ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಬಂಧನ ಮಾಡಿದರು. ವಿದೇಶಾಂಗ ಸಚಿವಾಲಯ ಸೌದಿ ಅಧಿಕಾರಿಗಳಿಗೆ ಪ್ರಕರಣದ ಕುರಿತು ಮನವರಿಕೆ ಮಾಡಿದ ಬಳಿಕ ಹರೀಶ್ ಬಂಗೇರ ಬಿಡುಗಡೆಯಾಗಿ ಸದ್ಯ ತಾಯ್ನಾಡಿಗೆ ಮರಳಿ ಕುಟುಂಬವನ್ನು ಸೇರಿಕೊಂಡಿದ್ದಾರೆ. ಎಂಟು ಮಾಡ